ಬಡವರ ಸೇವೆ ಮಾಡುವುದೇ ನಿಜವಾದ ಪೂಜೆ. ಉಡುಪಿಯ ಕೃಷ್ಣ ಮಠದಲ್ಲಿ ಪ್ರತಿದಿನ ಷೋಡಶೋಪಚಾರ ಪೂಜೆಗಳೇನೋ ನಡೆಯುತ್ತೆ. ಆದರೆ ಪರ್ಯಾಯ ಅದಮಾರು ಮಠದವರು ಬುಡಕಟ್ಟು ಜನಾಂಗವೊಂದರ ಅಪರೂಪದ ಪ್ರತಿಭೆಗೆ ಅವಕಾಶ ಕೊಟ್ಟು ದೇವರ ಜೊತೆಗೆ ಬಡವರ ಸೇವೆಯನ್ನು ಕೂಡ ಮಾಡಿಸುತ್ತಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕರಾವಳಿ ಕಡೆಗೆ ಬಂದ್ರೆ ಇಡ್ಲಿಯನ್ನ ಹೊಸ ರೂಪದಲ್ಲಿ ಸಖತ್ ಫ್ಲೇವರ್ನಲ್ಲಿ ತಿನ್ನಲಾಗುತ್ತೆ. ಒಲಿತ ಕಡುಬು ಎಂದು ಕರೆಯಲಾಗುವ ಈ ಅಪರೂಪದ ಖಾದ್ಯವನ್ನ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಾರೆ. ಮುಂಡಾಕದ ಎಲೆಯನ್ನ ಸುರುಳಿಯಾಗಿ ಸುತ್ತಿ ಅದರೊಳಗೆ ಕಡುಬು ಮಾಡೋದು ಇಲ್ಲಿನ ಪದ್ಧತಿ. ಈ ಮುಂಡಾಕದ ಎಲೆಯಿಂದ ನಾನಾ ಬಗೆಯ ಪ್ರಯೋಜನಗಳಿವೆ. ಈ ಎಲೆಯನ್ನ ಬಳಸಿಕೊಂಡು ಗೊಡ್ಡ ಮೊಗೇರ ಎಂಬ ಬುಡಕಟ್ಟು ಜಾತಿಯ ಜನ ಅನೇಕ ಉತ್ಪನ್ನಗಳನ್ನ ತಯಾರಿಸುತ್ತಾರೆ. ಎಲ್ಲಕ್ಕಿಂತಲೂ ಅವರು ಈ ಎಲೆಯಿಂದ ತಯಾರಿಸುವ ಚಾಪೆ ಅದ್ಭುತವಾಗಿದೆ. ಕಲಾತ್ಮಕವಾಗಿ ಎಲೆಯನ್ನ ಜೋಡಿಸಿ ಚಾಪೆ ತಯಾರಿಸುವ ಕೈಚಳಕ ಈ ಜನಾಂಗದವರಿಗೆ ಮಾತ್ರ ಗೊತ್ತು. ಈ ಜನಾಂಗದ ಜನರನ್ನ ಉಡುಪಿಯ ಕೃಷ್ಣ ಮಠಕ್ಕೆ ಬರಮಾಡಿಕೊಳ್ಳಲಾಗಿತ್ತು. ಮಠದ ಆವರಣದಲ್ಲಿ ಎಲೆಗಳನ್ನೆಲ್ಲ ಜೋಡಿಸಿ ಬಗೆ ಬಗೆ ಚಾಪೆಯನ್ನ ತಯಾರಿಸಲು ಅವಕಾಶ ನೀಡಲಾಗಿತ್ತು. ಮಠದ ಪ್ರತಿಯೊಂದು ಆಚರಣೆಯಲ್ಲೂ ದೇಸಿತನಕ್ಕೆ ಒತ್ತು ನೀಡುವ ಪರ್ಯಾಯ ಅದಮಾರು ಮಠದ ಈಶಪ್ರಿಯ ತೀರ್ಥರು ಈ ಬುಡಕಟ್ಟು ಜನರ ಪ್ರತಿಭೆಗೆ ಪಾರು ಹೋಗಿದ್ರು. ರಾಜಾಂಗಣದ ಆವರಣದಲ್ಲಿ ಚಾಪೆ ತಯಾರಿಸಿ ಪ್ರದರ್ಶಿಸಿ ಮಾರಾಟ ಮಾಡಲು ಅವಕಾಶ ನೀಡಿದ್ರು. ನಶಿಸ್ತಾ ಇರುವ ಬುಡಕಟ್ಟು ಜನಾಂಗಗಳ ಇಂತಹ ಅಪರೂಪದ ಕಲೆಗೆ ವೇದಿಕೆ ಕಲ್ಪಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು. ಶ್ರೀಕೃಷ್ಣ ಮಠ ಪರ್ಯಾಯ ಶ್ರೀ ಅದಮಾರ ಮಠದ ಆಶ್ರಯಡು ಇನಿ ಗೊಡ್ಡೆ ಮೊಗೇರ ಸಮಾಜ ಮುಂದೆತ ಕುಲಕಸುಬಾಯಿನ ಈ ಚಾಪೆ ಹೆಣೆಯುವ ಒಂದು ಕಾರ್ಯಾಗಾರದ ಪುನರುತ್ಥಾನ ಕಾರ್ಯಕ್ರಮ. ಈ ಗೊಡ್ಡೆ ಮೊಗೇರ ಸಮಾಜಡು ಅಗಳನ್ನ ಸ್ಥಾನಮಾನನು ದೇರ್ತುಪತ್ತನ ಒಂದಿಟ್ಟು ಈ ಪರ್ಯಾಯ ಶ್ರೀ ಅದಮಾರ ಮಠ ಅಗಳನ್ನ ಕುಲಕಸುಬಾಯಿನ ಈ ಚಾಪೆ ಹೆಣೆಯುವ ಕಾರ್ಯಕ್ರಮದ ಒಂದು ಪುನರುತ್ಥಾನ ಒಂದೇನು ನಮ್ಮ ಲೋಕಗೂ ಗೊತ್ತು ಮಲ್ಪಡು ಒಂದು ಹೆಚ್ಚಿನ ಈ ಮಾರುಕಟ್ಟೆ ಬರೋಡು ಮುಗ್ಲಿಗೆ ಈ ಬೇಡಿಕೆ ಬರೋಡು ಮುಗ್ಲ ಸಮಾಜಡು ಉನ್ನತ ಸ್ಥಾನಗೂ ಬರೋಡು ಬಣ್ಣ ಉದ್ದೇಶಡು ಪರ್ಯಾಯ ಶ್ರೀ ಅದಮಾರ ಮಠ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರನ ಆಶಯದಂಚನೆ ಈ ಕಾರ್ಯಕ್ರಮ ಈತೆ ನಡ್ತೊಂದುಂಡು ಐತ ಇನಿ ಸುರುತ ಕಾರ್ಯಕ್ರಮ ಅಂಚನೆ ದುಂಬುಗು ಅಗಲೆಗೆ ಬೋಡಾಯಿನ ತರಬೇತಿ ಕೊರ್ಪುಣ ಅಂಚನೆ ಐಕ್ ಬೋಡಾಪಿನ ಮಾರುಕಟ್ಟೆಯನ್ನು ಒದಗಿಸುವ ಕಾರ್ಯಕ್ರಮಗಳು ದುಂಬದ ದಿನೊಟ್ಟು ನಡಪೆರೆ ಉಂಟು. ಉಡುಪಿಯ ನದಿ ಮತ್ತು ಸಮುದ್ರ ತೀರಗಳಲ್ಲಿ ವಾಸಿಸುವ ಈ ಗೊಡ್ಡ ಮೊಗೇರ ಜನಾಂಗದವರು ಯಾವುದೇ ಅಧೀನ ಲಾಭ ಇಲ್ಲದ ಕಾರಣಕ್ಕೆ ಈ ಚಾಪೆ ನೇಯುವ ಕೆಲಸವನ್ನ ಬಹುತೇಕ ಕೈಬಿಟ್ಟಿದ್ದಾರೆ. ಇವರ ಕಲೆಗೆ ಆಧುನಿಕ ಸ್ಪರ್ಶವನ್ನ ನೀಡಿ ಆನ್ಲೈನ್ ಮಾರುಕಟ್ಟೆಯ ಮೂಲಕ ಹೊಸ ಗ್ರಾಹಕರನ್ನ ಸೆಳೆಯಲು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈಗಾಗಲೇ ಉಡುಪಿ ಸೀರೆ, ಕೊರಗ ಜನಾಂಗದ ಡೋಲು ಇಂತಹ ಅಪರೂಪದ ಬುಡಕಟ್ಟು ರಚನೆಗಳಿಗೆ ಅದಮಾರು ಮಠದವರು ವೇದಿಕೆ ನೀಡಿದ್ದಾರೆ. ಗುಡ್ಡಗಾಡುಗಳಲ್ಲಿ ಅಲೆದಾಡಿ ಈ ಜನಾಂಗದ ಮಹಿಳೆಯರು ಮುಂಡಾಕದ ಎಲೆಗಳನ್ನು ಸಂಗ್ರಹಿಸಿ ಹರಸಾಹಸ ಪಟ್ಟು ಚಾಪೆಯನ್ನ ತಯಾರಿಸುತ್ತಾರೆ. ವಿಶೇಷವಾಗಿ ದೇವಸ್ಥಾನದ ಸಂತರ್ಪಣೆಯ ಸಂದರ್ಭದಲ್ಲಿ ಅನ್ನವನ್ನ ರಾಶಿ ಹಾಕಲು ಇದೇ ಚಾಪೆ ಬಳಸಲಾಗುತ್ತೆ. ಆರಾಧನೆಗೆ ಬಳಸುವ ಈ ಚಾಪೆಯನ್ನ ಪಲ್ಲ ಚಾಪೆ ಎಂದು ಕರೀತಾರೆ. ಅದೇ ರೀತಿಯಲ್ಲಿ ಮಲಗುವ ಚಾಪೆ, ಪೂಜೆಯ ಚಾಪೆ, ತೊಟ್ಟಿಲು ಚಾಪೆ, ಚಾಪೆಯ ಕೈಚೀಲವನ್ನ ಕಲಾಕೃತಿಯ ರೀತಿಯಲ್ಲಿ ಈ ಮಹಿಳೆಯರು ತಯಾರಿಸುತ್ತಾರೆ. ಸದಾಕಾಲ ಆಧ್ಯಾತ್ಮಿಕ ಚಟುವಟಿಕೆಗಳು ಮಾತ್ರ ನಡೆಯುವ ಮಠದ ಆವರಣದಲ್ಲಿ ಬುಡಕಟ್ಟು ಕಲೆಗೆ ಅವಕಾಶ ನೀಡಿದ್ದು ಸಮುದಾಯದವರಿಗೂ ಖುಷಿಯನ್ನ ಉಂಟು ಮಾಡಿತ್ತು. ಮುಂಡಾಕ ಗಿಡದ ಗರಿಗಳಿಂದ ಮಾಡುವ ಈ ಒಂದು ಚಾಪೆ, ಈ ಚಾಪೆಯಲ್ಲಿ ತುಂಬ ಒಂದು ಔಷಧೀಯ ಗುಣಗಳಿಂದ ಕೂಡಿಕೊಂಡಿದೆ. ಇದರಲ್ಲಿ ನಾವು ವಿಧವಾದ ಒಂದು ಚಾಪೆಯನ್ನು ಮಾಡ್ಬೋದು. ಉದಾಹರಣೆಗೆ ದೇವರ ಒಂದು ನೈವೇದ್ಯ ಸೇವಕ್ಕೆ ಹಾಗೂ ಮಾರಿಗುಡಿಗಳಲ್ಲಿ ಈ ನೈವೇದ್ಯ ಸೇವಕ್ಕೆ ಬಳಸುವ ಒಂದು ಚಾಪೆ, ಅದೇ ರೀತಿ ಮಲಗಲು ಬೇಕಾದ ವಿವಿಧ ಥರದ ಚಾಪೆಗಳು, ಹೊಸ ಹುಟ್ಟಿದ ಮಗುವಿಗೆ ಬೇಕಾಗುವ ಒಂದು ಚಾಪೆ, ಅದೇ ರೀತಿ ಕೈಚೀಲ ಹಾಗೂ ಇನ್ನಿತರ ವಸ್ತುಗಳನ್ನು ನಾವು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಈ ಒಂದು ನಮ್ಮ ಜನಾಂಗದ ಒಂದು ಕುಲಕಸುಬನ್ನು ಮುಂದುವರಿಸಿಕೊಂಡು ಹೋಗಲು
ನಾವೊಂದು ನಮ್ಮ ಮಠಾಧೀಶರು ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಏನಾದ್ರೂ ಸೌಲಭ್ಯಗಳನ್ನ ಕೊಟ್ಟು ಬಡವರನ್ನ ಖುಷಿಪಡಿಸಬೇಕು, ಆದ್ರೆ ಅವರ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಅವಕಾಶ ಕಲ್ಪಿಸಿ ಅದನ್ನೊಂದು ವಾಣಿಜ್ಯೋದ್ಯಮವಾಗಿ ಬೆಳೆಸುವ ಸಾಧ್ಯತೆಗಳನ್ನ ಕೃಷ್ಣ ಮಠ ತೆರೆದಿಟ್ಟಿದೆ. ಈ ಮೂಲಕ ಜನಾಂಗ ಮತ್ತು ಕಲಾ ಸೇವೆ ಎರಡನ್ನೂ ಶ್ರೀಮಠ ಮಾಡ್ತಿದೆ. ಪ್ರಮುಖ ಸುವರ್ಣ ಕಟಪಾಡಿ, ನಮ್ಮ ಕುಂಡ ನ್ಯೂಸ್ ಉಡುಪಿ.